ನಾನು ಬಿಲ್ವಪತ್ರೆ, ಪರಶಿವನಿಗೆ ನಾನು ತುಂಬಾ ಪ್ರೀತಿಯವನು. ನನ್ನ 3 ಎಲೆಗಳು ಶಿವನ 3 ಕಣ್ಣುಗಳ ಸಂಕೇತ. ನನ್ನನ್ನು ಭಕ್ತಿಯಿಂದ ಅರ್ಪಿಸಿದರೆ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಶಕ್ತಿಯನ್ನು ತುಂಬುತ್ತೇನೆ. ನಾನು ತುಳಸಿ, ಶ್ರೀಮನ್ನಾರಾಯಣನಿಗೆ ನಾನು ಅತ್ಯಂತ ಪ್ರಿಯವಾದವಳು. ನನ್ನನ್ನು ನೀವು ತುಂಬು ಭಕ್ತಿಯಿಂದ ಪೂಜಿಸಿ ಸಮರ್ಪಿಸಿದರೆ ಸಾಕು, ಪಾವಿತ್ರ್ಯತೆ ಮತ್ತು ನೆಮ್ಮದಿ ಸಿಗುತ್ತದೆ. ನಾನು ವೀಳ್ಯದೆಲೆ, ನಮ್ಮ ಸಂಪ್ರದಾಯ ಹಾಗೂ ಗೌರವದ ದೊಡ್ಡ ಸಂಕೇತ. ನಾನು ಯಾವುದೇ ಪೂಜೆಯಾಗಲಿ ನನಗಲ್ಲಿ ವಿಶೇಷ ಸ್ಥಾನವಿದೆ. ನಿಮ್ಮ ನೈಜ ಭಕ್ತಿಯನ್ನು ನಾನು ನೇರವಾಗಿ ಆ ದೇವರಿಗೆ ತಲುಪಿಸುತ್ತೇನೆ. ನಾನು ಬಾಳೆ ಎಲೆ, ಸಕಲ ಸಂಪತ್ತು ಹಾಗೂ ಶುಭ ಕಾರ್ಯಗಳ ಸಂಕೇತ. ನಾನು ನನ್ನ ಮೇಲೆ ಪ್ರೀತಿಯಿಂದ ಬಡಿಸುವ ಯಾದ್ರೂ ಸರಿ, ಅದು ದೇವರ ಪ್ರಸಾದದಂತೆ. ನಾನು ಮಾವಿನ ಎಲೆ, ಹಬ್ಬ ಹರಿದಿನಗಳಲ್ಲಿ ಶುಭದ ಸಂಕೇತ. ನಾನು ನನ್ನನ್ನು ತೋರಣವಾಗಿ ಕಟ್ಟಿದ್ರೆ ಸಾಕು, ನಿಮ್ಮನೆಗೆ ಸದಾಕಾಲ ಸಂತೋಷ, ನೆಮ್ಮದಿ ಮತ್ತು ಐಶ್ವರ್ಯವನ್ನ ಖಂಡಿತವಾಗಿ ತಂದುಕೊಡ್ತೇನೆ. ನಾನು ಬೇವಿನ ಎಲೆ, ರಕ್ಷಣೆ ಮಾಡುವುದು ನನ್ನ ಹುಟ್ಟುಗುಣ. ನಿಮ್ಮಿಂದ ಎಲ್ಲಾ ಕೆಟ್ಟ ಶಕ್ತಿಗಳನ್ನ ದೂರ ಮಾಡ್ತೇನೆ. ನಿಮ್ಮ ಕುಟುಂಬಕ್ಕೆ ಸದಾ ಒಳ್ಳೆಯ ಆರೋಗ್ಯ ಮತ್ತು ನೆಮ್ಮದಿಯನ್ನ ನಾನು ದಯಪಾಲಿಸುತ್ತೇನೆ.